ಜೋಕ್ಲಿನ ಬಾಲೆನ ಪುರ್ಲೆತ್ತು ಬೈದಿನಿ. ಓ ರಾಮ, ಜಾತ್ರೆ ಜಾತ್ರೆ ಇದು ಕಾಂತಾರವಲ್ಲ, ಇದು ಜಾತ್ರೆ. ರಾತ್ರಿ 10:30 ಗಂಟೆ. ಯಪ್ಪ ಜನಸಾಗರ ಕುಡ್ಲೋಡಿ ನಾವು ದುರಗಾಲೆದ್ದಿಂದೆ ಟ್ರಾಫಿಕ್ ಅವ ಕನಿಟ್ಲ ಮೆಲ್ಲ ಹೋಗಿ ಟ್ರಾಫಿಕ್ ಲೆದ್ದಿದ್ದಾಲೆದ್ದಿ. ಏರ್ ಪೂರ ವೀಡಿಯೋ ತೊಗೊಂಡಲ್ಲ ರಾಕ್ಲಿ ಪೂರ ನಮಸ್ಕಾರ. ಯಾನ್ ಇದೇ ಒಟ್ಟು ಲಾಗ್ ಮಲ್ದಜಿ ಅನ್ನ ಮಸ್ತ್ ಜನ ಪನ್ಪೇರು ಈ ವ್ಲಾಗ್ ಮಲ್ಪ ಮಾರೆ ಗಮ್ಮತ್ ಅದಕ್ಕೋಸ್ಕರ ನಾನು ಈ ಲಾಗ್ ಮಂತೊಂದ್ಲೇನಿ. ಇನಿ ನಮ್ಮ ಯಕ್ಷಗಾನದ ಭಾಗವತಿಯರು ಧೀರಜ್ ರೈ ಸಂಪಾಜನ ಬಾಲ್ಯದ ಬರ್ತಡೆ ಸುರುತ ವರ್ಷದ ಬರ್ತಡೆ ಅಂಚ ಲೇದೇರು ಯಕ್ಷದಲ್ಲಿ ಕಿರೀಟಿಂಗ್ ಏನ್ ಮಾಡ್ಕೊಂಡಿರ್ತದೆ. ಲಾಸ್ಟ್ ಟೈಮ್ ಎಲ್ಲ ಬಂದಿತ್ತೇರ ಅದು. ಲಾಸ್ಟ್ ಟೈಮ್ ದದನೊಂದು ಗಡಿ ಬಿಟ್ಟು ಪೋಯಾರ ಆಯ್ಜಿ ಅಂಚೆ ಇನಿ ಪೋಡಾಪ್ ದಯಂಡ ಒರಿ ಪ್ರೀತಿ ನಮ್ಮ ಲೆಪ್ಪನಾಗ ನಮ್ಮ ಆ ಫಂಕ್ಷನ್ ಪೋಡಾಪ್ ಅಂಚಾದ ಇತ್ತಾನ ಧೀರಜ ಸಂಪಾಜನ ಬಾಲ್ಯದ ಸುರುತ್ತ ವರ್ಷದ ಬರ್ತಡೆಗೆ ಹೋದ್ರೆ ತೂಕ ತಾದಪುರ ಅವಳು ಗೇಮ್ ಇಪ್ಪುನ ಫಂಕ್ಷನ್ ಎಂಚೊಂಡು ಹಿಂಗೆ ಗೊತ್ತುಜ್ಜಿ. ಈವೆಂಟ್ ಮಲ್ದೇರ ಅತಿ ಸಿಂಪಲ್ ಅದು ಮಲ್ದೇರ ತಾತ ಗೊತ್ತುಜ್ಜಿ ತೂಕ ಶನಿವಾರ ಏನಿರ್ತದೆ ಅದು ಸಿಟಿ ಫುಲ್ಲು ಬ್ಲಾಕ್ ಅಂಚೆ ನಮ್ಮೊಂದು ಟೂ ವೀಲರ್ ವೈಟೆಲ್ಲ ಪೋಂದು ಪೊಗ್ಗ ಒಂದು ಪೋಯರಪ್ಪ. ಇದು ಕಾರು ಪೂರ ಮಸ್ತ್ ಬಂಗ ಸವಾಸ್. ಓಲು ಪೂಂಡೆಲ್ಲ ಕಾಂತಾರದವ ಪಾರ್ಕಿಂಗ್ ಜಾಗ ಇತ್ತು ಪ್ರಭಾತ ಪೂರ ಫುಲ್ಲು. ಒಂದೆರಡು ಶನಿವಾರ ಐತಾರೆಲ್ಲ ಫುಲ್ಲುಗೆ ನಮ್ಮ ಕಾಲಿಪ್ಪನ ಟೈಮ್ಗೆ ಓಡತ್ತೆ. ನಮ್ಮದು ಎಕ್ಸಾಕ್ಟ್ಲಿ ಆ ಲೊಕೇಶನ್ಗೆ ರೀಚ್ ಆತ. ಸ್ವಸ್ತಿಕ ಇಂಟರ್ನ್ಯಾಷನಲ್ ಸ್ಕೂಲ್ ದಾಖಲನ ಭಾರಿ ಶೋಕದ ಪೊರ್ಲುದ ಜಾಗೆ ತೂರಿ ನಮಗೆ ಮಸ್ತ್ ಸ್ಪೇಸ್ ಇತ್ತು. ನಂಜಿನ ಸುದೆ ಬಾರಿ ಇತ್ತು ಒಂಜಿ ಭಾರಿ ಶೋಕದ ಜಾಗೆ. ನಮ್ಮ ಸುರೇಖಾ ಮೇಡಮ್ ಆದ್ಯ ನನಗೆ ಬತ್ತೇರು ಒಣಸ ಒಂದುಂಡು ಅವರು ಉಳ್ಳೈ ಏನ ಪಿದರ್ದೆ ನಾನಮ್ಮನೆ ಐದು ಫನ್ ಕೂಡ ಎಂಟರ್ಟೈನ್ಮೆಂಟ್ ಪ್ರಕೃತಿಗೂ ಬೈಕ್ರೆಂಚಿನ ಮಾತಿರಲಿಲ್ಲ ಕೆಲವಾದ ಸರ್ಪ್ರೈಸಸ್ ಕೂಡ ಪ್ರೀಶಾದ ಪಪ್ಪಮ್ಮ ವೇದಿಕೆಗೆ ಎದುಕೊಂಡ ಸಂದರ್ಭಗಳಿಲ್ಲ. ಪ್ರೀಶಾದ ಫಸ್ಟ್ ಬರ್ಡೇ ಆಗಿರ್ತಾಗ ಆಕಿನ ಮೋಕಿದಕ್ಕೆ ಒಟ್ಟು ಸೇರಿದ ಈ ಬರ್ಡೇ ಮಲ್ಕೊಂಡು ಬಂದು ನಾವು ಪ್ರೀಶಾದ ಪಪ್ಪಮ್ಮ ಧೀರಜ್ ಬುಕ್ಕ ನಮ್ಮ ಮೋಕಿನ ಶ್ರೀಮತಿ ರೈತನ ಆಸೆ ಆ ಲೆಪ್ಪು ಹೋಗ್ಕೊಡ್ತಾರೆ ಮಾತಾ ಬೈದರು ಬೈಕ್ರೆಂಚಿನ ಮಾತಿರಲಿಲ್ಲ ಕುಡುಗ ಮೋಕಿಡ್ ವೆಲ್ಕಮ್ ಬಂದೊಂದು ನೀವು ಮಾತ್ರ ರೆಡಿ ಇದ್ದಾರಲ್ಲ ಬಾಲ ಹಿಡಿದುಕೊಂಡ್ರೆ ನಮಗ ರೆಡಿ ಈಗ ರೆಡಿ ಇದ್ದಾಳ ಅವರ ಜೋರಾಗಿನ ತಾಟಿ ಕೊರಿಯಲ್ಲ ಪ್ರೀಕ್ಷಾ ಪ್ರೀಕ್ಷಾದ ಒಬ್ಬವಾಗಿ ವೇದಿಕೆ ಎದುಕೊಂಡ ಜೋರಾಗಿನ ತಾಟಿ ಧೀರಜ್ ರೈ ಸಂಪಾಜೆ ಮೋಕಿದ ಒಳಗೆ ಶ್ರೀನಿಧಿ ರಾಯ್ ವಿತ್ ದ ಲವ್ಲಿ ಪ್ರಿನ್ಸೆಸ್ ಪ್ರೀಕ್ಷಾ ರಾಯ್. ಮಾತೃಗೆ ನಮಸ್ಕಾರ. ನಮ್ಮ ಫ್ಯಾಮಿಲಿದ ಬಿಟ್ಟು ಪ್ರೀತಿ ಇವತ್ತಿನ ಮಾತೆರೆಗಳ ನಿನ್ನ ಉಳಂಜಿಗೆ ತಿಳಿಪಾಗಲಿಲ್ಲ ಅಂಚನೆ ಈ ಕಾರ್ಯಕ್ರಮದ ಕಡೆ ಮುಟ್ಟೆತ್ತದು ಬಾಲೆಗಳ ಎಂಟ್ಲೆಗಳ ಮಾತೆರೆಗಳ ಆಶೀರ್ವಾದ ಬಂತದ್ದು ಆತಿಥ್ಯ ಸ್ವೀಕಾರ ಬಂತದ್ದು ಬೋರ್ಡು. ನಮಸ್ತೆ.
ಸೊನ್ನೆಗಳ ಧನ್ಯವಾದಗಳು. ಓವೇ ಕಾರ್ಯಕ್ರಮ ಶುಭಾರಂಭ ಅವರ ಮಾಡ ಒತ್ತುಡ ಅನಲ್ಪಾದ ಸಾಧ್ಯ ವೃಷರ ಜೀವನ ನಿಮ್ಮ ಆಶೀರ್ವಾದ ಮಾತ್ರ ಸೇರಿದಂತಾಡ ಆ ಬಾಳದ ಹೊಸ ಜೀವನ ಬೊಲ್ಪ ಅವಳು ನನ್ನ ಲೋಕದ ಬೊಲ್ಪು ನೆಚ್ಚಿನ ಬಾಳ ಈಗ ಸುರುತ ವರ್ಷದ ಕುಟುಂಬನ ಆಚರಣೆ ಮಾಡಿಕೊಂಡು ಭೀಷಣ ಒಪ್ಪ ఒక ಭೀಷಣ ಮೋಕೆದ ಈ ವೇದಿಕೆ ಕುಟುಂಬಕ್ಕೆ ನಿಮಗೆ ಆಶೀರ್ವಾದ ಪಡೆದು ಮಾತ ಹಿರಿಯ ಕುಟುಂಬಕ್ಕೆ തുടർന്ന് അനൽപാത ಕಾರ್ಯಕ್ರಮಕ್ಕೆ ಶುಭ ಆರಂಭ ಕೊಡೋದು ಮಧ್ಯಾಹ್ನ ಕೇಳೋಣ. ಧೀರಜ್ ರೈಲ್ನ ಪಪ್ಪಮ್ಮ ಧೀರಜ್ ರೈ ఒక ಅರ ಮೋಕಿನ ಕೊಡುಗೆ ಶ್ರೀನಿಧಿ ರೈ ಗಮನಿಸಿದರು ಅಂಚನೆ ಶ್ರೀನಿಧಿನ ಪಪ್ಪಮ್ಮ ఒక ಮಾಮು ಈ ಜನ ಭೀಷಣ ಫಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಕಾಫಿ ಜೋರಾದ ಬರೋಣ ಅವರಿಗೆ ನೀವು ಜೋರು ಕಾಫಿ ಕೊಡ್ತಾರೆ ಅದ್ಭುತ ಆಶೀರ್ವಾದ ಕೊಡ್ತಾರೆ. ಥ್ಯಾಂಕ್ ಯು. ಕಿರಣ್ ಕೇಟ್ರಸ್ ಸ್ಟಾರ್ಟರ್ಸ್ ಫಸ್ಟ್ ನಿಮಗೆ ಸರ್ವ್ ಆಗೋದು ಏರ್ಪೋರ್ಟ್ ಆಗ್ತದೆ ಐದು ಒಟ್ಟಿಗೂ ನಿಮಗೆ ಮಾತ್ರ ಫನ್ ಗೇಮ್ಸ್ ಎಂಟರ್ಟೈನ್ಮೆಂಟ್ ಲೋಕ ಹೋಗ್ತಾರೆ. ಶ್ರೇಯಾ ದಾಸ್ ನಮ್ಮ ಹುಡುಗ ತಯಾರಾದ ಮೇಲೆ ಜೋರ ಯೋಚನೆ ಆಗಿ ದೊಡ್ಡದಾರೆ ಹೋಗಿ ಎದ್ದುಕೊಂಡೆ ಶ್ರೇಯಾ ದಾಸ್ ಆನ್ ಸ್ಟೇಜ್. So hi, hello, namaste, salam, adham, sasriyakal. A very good evening to all the ladies and gentlemen gathered here. ಬಂದಿರುವಂತಹ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳಿಗೂ ಗುರು ಹಿರಿಯರಿಗೂ ಅಜ್ಜ ಅಜ್ಜಿ ಆಂಟಿ ಅಂಕಲ್ ಪುಟಾಣಿ ಮಕ್ಕಳಿಗೂ ಮತ್ತೊಮ್ಮೆ ನನ್ನ ಪರವಾಗಿ ಪ್ರೀಶಾ ಅವರ ಫಸ್ಟ್ ಬರ್ತ್ಡೇ ಪಾರ್ಟಿಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಇವತ್ತಿನ ಈ ಕಾರ್ಯಕ್ರಮದ ಹೋಸ್ಟ್ ಶ್ರೇಯಾ ದಾಸ್. ಸಾರಿಗಳನ್ನ ಹೇಳಿದಾಗೆ ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಬರೀ ಮೂರೇ ವರ್ಡ್ಸ್ ಇನ್ವಾಲ್ವ್ ಆಗಿರುತ್ತೆ. ಎಂಟರ್ಟೈನ್ಮೆಂಟ್ ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ನಾನು ನಿಮ್ಮ ಮುಂದೆ ಹಲವಾರು ಎಕ್ಸೈಟಿಂಗ್ ಗೇಮ್ಸ್ ಎಕ್ಸೈಟಿಂಗ್ ಗಿಫ್ಟ್ಸ್ ಮಾತುಗಳೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅಂದ್ರೆ ಕೈ ಮುಗಲಿ ಪಾಪ ಅವರು ಆಗದಿಂದ ಕೈ ಇಟ್ಕೊಂಡೇ ನಿಂತಿದ್ದಾರೆ. ನಾನು ಹೇಳಿದಕ್ಕೆ ನೋಡೋಣ ಚೂರು ದೂರ ಅಂತ. Alright, everyone ready? Everyone keep a one arm distance. ಈಗ ಒಂದು ಚೋಟ ಮಕ್ಕಳು ಹೋಗ್ತಾರೆ ಅನ್ಸ ನಮ್ಮಲ್ಲಿ ಒಂದು ಗಣೆ ಇನ್ಸ So whoever got the bottle can stay. But bottle, oh, ಇವರು ಚಂದ ಇದ್ದಾರೆ. ಇಬ್ಬರು ಶೂಟಗಳು ಯಾರು ಬಾಟಲ್ ತೆಗಿಲೇ ಇಲ್ಲ. ಅಲ್ಲೇ ಉಂಟು ಬಾಟಲ್. ಪಾಪ ತಿಳಿದೋಗಿದೆ ರಪ್ಪ. Pick the bottle. We got a bonus to the ladies and gentlemen. I know everyone are busy eating, but I need you all to give a round of applause to both the winners out here. ಮೇಡಮ್ ವಿನ್ನದ್ ಬಲೆ ದುರ್ಗಣಂ ವಿನ್ನದ್ ಬಲೆ ನಾಚಿಡ್ತಾರೆ. ಫೋನ್ ಮಾತೆಲ್ಲ ವಾಪಸ್ ಬರೋಣ ಮಲ್ಕರಿಸಿ ಈಗ ಜೋನ್ ಹಾಕೊಂಡು ಬರ. The game is super easy. ಇದಾದ್ಮೇಲೆ ಬರೀಸಿ ಮಾತಾಡಿ ನನ್ನ ಫೋನ್ ಕ್ಯಾಮ್ರಾ ಉಂಟಲ್ಲ ಕ್ಯಾಮ್ರಾ ಓಪನ್ ಮಾಡಲಿ ಆಯ್ತು ನಮ್ಮ ಬೇರೆ ಜನ ಅಂಜು ಫೋಟೋಸ್ ಅಂತ ಹೇಳ್ತೀವಿ ಮಾತಾಡ ಫೋಟೋಸ್ ಸೆಲ್ಫಿ ತೆಗ್ತಿದ್ದ. ಓಕೆ, ಸೊ ಯಾರು ಹೈಯೆಸ್ಟ್ ನಂಬರ್ ಆಫ್ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ತಿರೋ ಅವರಿಗೆ ಒಂದು ಸ್ಪೆಷಲ್ ಪ್ರೈಸ್. ಆನ್ ಕೌಂಟ್ ಆಫ್ 3, 2, 1 ಲೆಟ್ಸ್ ಗೆಟ್ ಗೋಯಿಂಗ್.
ಅವರು. ಸೊ ಈಗ 22 ಇಸ್ ದ ಹೈಯೆಸ್ಟ್ ನಂಬರ್. ಸೊ 22 ಏನಾಗಲ್ಲ ಬೀಟ್ ಬರ್ಬೇರ ಅಂತುಗ ಎಂದು ಇನ್ನೊಬ್ಬದು ಆಕಾಂಕ್ಷ ಅವರು 10 ಪಿಕ್ಚರ್ಸ್ ಕ್ಲಿಕ್ ಮಾಡಿದ್ದಾರೆ. ಇದು 13. ಇನ್ನೊಬ್ಬರು ರಕ್ಷಿತ್. ಸೊ ರಕ್ಷಿತ್ ಅವರು 13 ಪಿಕ್ಚರ್ಸ್. yours no problem. So we have 22 and 23. Okay, 22 and 23 number. Cheshta ಅವರು 21 pictures ಅನ್ನು ಅಟೆಂಡ್ ಮಾಡಿದ್ದಾರೆ. ನಾಟ್ ಬ್ಯಾಡ್. ಆಲ್ ದ ಗರ್ಲ್ಸ್ ಆರ್ ವೆರಿ ವೆಲ್. ಎಲ್ಲರಿಗೂ ಒಂದ್ಸತಿ ಜೋರಾದ ಚಪ್ಪಾಳೆ ಬರಬೇಕು. ಪಾಪ ಓಡಿ ಓಡಿ ಹೋಗಿ ಫೋಟೋ ತಗೊಂಡಿದ್ದಾರೆ. ಆದರೆ ನಮ್ಮ ಹುಡುಗರಿಗೆ ಒಳ್ಳೆ ನೈಸ್ ಡಿಮಾಂಡ್ ಸಿಕ್ಕಿದೆ ಅಂತ ಎಲ್ಲರಿಗೆ ಅಲ್ಲಿಂದ ಕುತ್ಕೊಂಡು ಹೊಟ್ಟೆಯಲ್ಲಿ ಲಡ್ಡುಗಳು ಬ್ಲಾಸ್ಟ್ ಆಗ್ತಾ ಇರ್ಬೋದು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಲೇಡೀಸ್. ಐ ವಾಂಟ್ ಸುರೇಖಾ ಮ್ಯಾಮ್ ಅಂಡ್ ಆಲ್ಸೋ ಏನಾಗ್ತಿದೆ ಶಾಲು ಅದೇ ಅಮ್ಮಗಂತೀರ ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕ್ಯಾನ್ ವಿ ಹ್ಯಾವ್ ಅ ರೌಂಡ್ ಆಫ್ ಅಪ್ಲಾಸ್? But before that, we have something special happening on stage. So I request ಗಂತೀರ್ ನಾಚಿಕೆಟ್ ಹಚ್ಚಿರ್ ಗಂತರ್. ಶ್ರೇಯಾ ರಕ್ಷಿತಾ ಪದ್ಮನಾಭ ಉಪಾಧ್ಯಾಯ ಜನಗಳ ಕಾಂಗ್ರ್ಯಾಚುಲೇಷನ್ಸ್. ಇದು ಗೇಮ್ಲ ಬಾರಿ ಸುಲಭದ ಗೇಮ್. ಈಗಿನ ಮೊಬೈಲ್ ಉಪ್ಪಿನ ಗ್ಯಾಲರಿ ತೋಡ ಆ ಗ್ಯಾಲರಿ ಉಲಾಯಿ ಎರಡು ಜಾಸ್ತಿ ಫೋಟೋಸ್ ಉಂಟು ಆ ಕಡೆ ಪ್ರೈಸ್ ಉಂಟು. ನಿಮ್ಮ ಗ್ಯಾಲರಿನ ನೋಡಿ, ನೀವು ಗ್ಯಾಲರಿಯಲ್ಲಿ ಯಾರು ಜಾಸ್ತಿ ಫೋಟೋಸ್ ಇದೆ ನೋಡಿ ಅವ್ರಿಗೊಂದು ಪ್ರೈಸ್ ಇದೆ. ಮೋರ್ ನಂಬರ್ ಆಫ್ ಪಿಕ್ಚರ್ಸ್ ಇನ್ ಫೋನ್ ಗ್ಯಾಲರಿ. 16 ಜೋಕರಣ್ಣೆ ಒಂದು ವಾರ 2 ವಾರ 3 ವಾರ 33,000 ಫೋಟೋ. 33,000. ಕೇಕ್ ಕಟ್ಟಿಂಗ್ ಪ್ರಾಮುಖ್ಯವಾಗಿ ಅಂಗ ಅನ್ಕೊಂಡಾಗ ಅವು ಗೌರ್ಮೆಂಟ್ ಕೇಕ್ ಕಟ್ಟಿಂಗ್ ಬೋರ್ಡ್ ಏನು ಮಾಡೋದು ಅಚ್ಚಾ ಕೇಕ್ ಕಟ್ಟಿಂಗ್ ಒಂದು ಇಲ್ಲದಕ್ಕೆ ಮಾತ್ರ ಜೊತೆ ನಾವು ಕೊಂಡು ಅಚ್ಚಾ ಬಾರಿ ಬೋರ್ಡ್ ಎಂಟ್ರಿ ಕೊನೆಯಲ್ಲಿ ಬೋರ್ಡ್ ಜೀಪ್ ರೆಡಿ ಉಂಟು. ಆ ಪುರುಷ ಜೀಪ್ ಹುಡುಕೊಂಡು ಒಂದು ತನ್ನ ಪಪ್ಪವನ್ನು ವೇದಿಕೆಗೆ ಬರ್ತಾರೆ. ಅಚ್ಚಾ ಜೋರಾದ ಹೋಗಿದೆ. ಸರ್ಪ್ರೈಸ್ ಕೇಕ್ ಕೊಟ್ಟಿದ್ದೀವಿ. ಆ ಸರ್ಪ್ರೈಸ್ ಕೇಕ್ ವೇದಿಕೆ ತಗೊಂಡು ಶ್ರೀನಿ ರೈತನ ಬರ್ಡೇಗೆ ನಮ್ಮ ಹ್ಯಾಪಿ ಬರ್ಡೇ ಮತ್ತೆ ಟ್ರ್ಯಾಕ್ ಮಾಡೋಜ ಈಗ ನಮ್ಮ ಕೂಡ ಚಾನಲ್ ತೋರಿದ್ರೆ ನಮ್ಮ ಕೂಡ ಆಟೋಗ್ರಾಫ್ ವಿತ್ ಸಾಹಿಲ್ ರೈಪ್ ಅಂತ ಕಾರ್ಯಕ್ರಮ ಬರ್ಕೊಂಡು ಐಟ್ ನಮ್ಮ ಮೋಕೆದ ಧೀರಜ್ ರೈಗಳು ಅರ್ನ ಮೋಕೆದ ಬೊಡಿದಿಗೆ ಅವಲೇ ಪದ್ಯ ಬರೆದ ಪದ್ಯನೇ ಈ ಬರ್ಡೇಗೆ ನಮ್ಮ ಪಾಡುವ ಶ್ರೀನಿ ರೈತುಗ ರೆಡಿ ಆದದರ ಪದ್ಯಗಳನ್ನ ಈಗ ಮಾತ್ರ 8 ಶೋಗಳು ಒಂದು ಕನ್ನಡಿ ಬೊಡಿದಿಗೆ ಪದ್ಯ ಬರೆಯುವಲ್ಲಿ ಪಡೆದು ತೂಲೆ 14 ದಿನ ಮಂಡ್ಯ ವೆಚ್ಚ ಮಾಡ್ಬೋದು. ಈಗ ಏರಿಗಳ ಬರೆಯುವಲ್ಲಿ ಆಂಡ 14 ದಿನ ಇಂಚ ಬರೆಯುವಲ್ಲಿ ಪದ್ಯ ಕೇಳ ಗೊತ್ತಾ ಟ್ರ್ಯಾಕ್. ಬೆಳಕ ನೀಡಿದೆ ಬಾಳ ಸೂರಿಗೆ ತಿಲಕದೊಂದಿಗೆ ನೊಸರಿಗೆ. ಬೆಳಕ ನೀಡಿದೆ ಬಾಳ ಸೂರಿಗೆ ತಿಲಕದೊಂದಿಗೆ ನೊಸರಿಗೆ. ಮೇಳವಿಸಿದೆ ಕನಸು ನೂರದು ಮೇಳವಿಸಿದೆ
ಕನಸು ನೂರರು ಸಾಲು ಕವಿತೆಯ ನೀರಿಗೆ ಸಾಲು ಕವಿತೆಯ ನೀರಿಗೆ ಶ್ರೀನಿಧಿ ಶ್ರೀನಿಧಿ ಬಾಳ ಭಾಗ್ಯದ ವಾರಿಧಿ ಶ್ರೀನಿಧಿ ಶ್ರೀನಿಧಿ ಬಾಳ ಭಾಗ್ಯದ ವಾರಿಧಿ ಶ್ರೀನಿಧಿ. wishing you a very happy birthday, ಜೋರಾಗಿ ಚಿನ್ನ ತಾಟಿ ಶ್ರೀನಿಧಿ
ಎಸ್ ಫೈನಲಿ ನಮ್ಮ ಧೀರಜನ ಬಾರದ ಬರ್ತ್ಡೇ ಹೋದ್ ಮತ್ತೆ ಬನ್ನಾಗ ಪ್ರಭಾತ್ ಟಾಕೀಸಲ್ಲಿ ಭಯಂಕರ ಜನ, ಗಾಡಿ ಬ್ಲಾಕ್ ಕಾಂತಾರ ಈ ನಮ್ಮನೆ ಏನಿದೆ ಜನಪ್ಪ ಹೋಯಾರ ಜಾಗ ಇದ್ದಿ. ಸಿಟಿ ಸೆಂಟರ್ ರೋಡು ಸಂಪೂರ್ಣ ಬ್ಲಾಕ್. ನೈಟ್ 10:30 ಗಂಟೆ ಫುಲ್ಲು ಬ್ಲಾಕ್. ಜನ ಜುಂಗುಲಿ ಎತ್ತು ಜಂಗುಲಿ. ರಾಕೇಶ್ ಇರೋ ಮಿತಿ ಎಲ್ತೋದಿಲ್ಲ ರಾಕೇಶ್ ಅಮ್ಮಿ ಅಪ್ಪ ಶಿವನಿ ಕಂಬಳಿಂಗ. ಗಟ್ಟದ ಗಾಡಿಲ ಮೂಲೆ ಉಂಟತ್ತ ಪೂರ ಗಟ್ಟದಕ್ಕೆಲ್ಲ ಮುಡಿಗೆ ಹೋಗ್ಯದು ಮುಡ್ಪ ಖಾಲಿ ಉಂಟು ಬಂಡಿ ಒಟ್ರ ಶಾತಂ ಓ ದೇವರ. ಪಾರ್ಕಿಂಗ್ ಜಾಗ ಇದ್ದಂದ್ರೆ ಬೈಕ್ಲಿ ಬರೋ ಮೂಲು ಇದ್ದಿದ್ದ. ರಾತ್ರಿ 10:30 ಗಂಟೆ ಯಪ್ಪ ಜನಸಾಗರ. ಇಂಚಿನ ಜನ ಮಾರ ಕುಡ್ಲಡಿ ನಮ್ಮನೆ ನಾವು ಜಾಗೆ ನಿಜ್ಜಿ. ಜನಕ್ಲು ಬರೋದಿಲ್ಲೇರಾ ಪೋಂದಿಲ್ಲ ಗೊತ್ತಾಗಿ ಪಿಜಿನ್ ರಾಶಿಪುರ್ಲೆಗೆ ಬಿಡ್ದೇರು. ಓ ದೇವರೇ ರಗಾಲೈತಿಂದೆ ಆ ಟ್ರಾಫಿಕ್ ಅವ ಕನಿಟ್ಲ ಮೆಲ್ಲ ಹೋಗಿ ಟ್ರಾಫಿಕ್ ಲೈತಿ ದಾಲೈತಿ ಅಪ್ಪ. ಭಯ್ಯ 4 ಗಂಟೆ ಇತ್ತು ಲೆಗೊಂಡು ಜೋಕ್ಲೇನು ಬಾಲೆನು ಪುರ್ಲೆತ್ತು ಬೈತೀನಿ. ಓ ರಾಮ ಜಾತ್ರೆ ಇದು ಕಾಂತಾರವಲ್ಲ, ಇದು ಜಾತ್ರೆ, ಇದು ಕೇವಲ ಸಿನಿಮಾವಲ್ಲ, ಇದು ನಾಡ ಹಬ್ಬ. ಟಾಕೀಸ್ ದರ್ತಬಾರ್ಜಿ ಎಂದೇ ಇರು ಮಾರೆ. ಅಣ್ಣ ಮೂವಿ ದುಯ್ಯಾರ ಇಜ್ಜ ಸೀಟ್ ಟಿಕೆಟ್ ಇಜ್ಜ ಅಂದ ರಾತ್ರಿ 10:30 ಗಂಟೆಗೆ ಕೂಡಲೇ ಸಿಕ್ಕಿದ್ದು ಜನದಲ್ಲಿ. ಕಾಂತಾರ ಅಲ್ಲ ಇಷ್ಟು ಜನ ನೋಡಿದ್ದೀರಾ ಇಷ್ಟರೊಳಗೆ ಇತ್ತ? ಆದರೆ ಇಷ್ಟು ಇರಲಿಲ್ಲ ಅಂತ ಇತ್ತ ಅಲ್ಲ. ಇನ್ನು ಕಾಂತಾರ ಬತ್ತಾರ. ಹಾಕೊಂಜಿರ್ನೇರು ಮತ್ತೆ ಕ್ಲೀನು ಏರು ಮಾತ ಪಿಕ್ಚರ್ ತೂತು ಜರ ಆರಾಮ್ಸೆ ಬಲೆವೆ. 1 ವಾರ ಬಿಡ್ದು 2 ವಾರ ಬಿಡ್ದು ಬರ್ತಾರೆ ನಮ್ಮಲ್ಲಿ ಆರಾಮ್ಸೆ ತೂಲೆ ಗಡಿಬಿಡಿ ಮಲ್ತನೊಚ್ಚಿ ಇಂದು ಗಡಿಬಿಡಿ ಮಲ್ಪನ ವಿಷಯ ಅತ್ತು ಆರಾಮ್ಸೆ ತೂಲೆ. ಇದು ನೇಮವಲ್ಲ, ಇದು ಮೂವಿ. ಆರಾಮ್ಸೆ ತೂಲೆ ಕುಡ್ಲದ ಏರ್ ಮಾತ ಉಳ್ಳಾರು ಆರಾಮ್ಸೆ ತೂಲೆ ಕಾಡ್ದಾಡಿಗೆ ಬುಡ್ಸಾಯಿ ಹೊಡ್ಚಿ ಕುಡ್ಲಾಡಿ ಇದಮ್ಮ ಟೆಸ್ಟ್ ಆತಜಿ ಕ್ರಿಯೇಟ್ ಮಲ್ಪೊಡ್ಚಿ ಅಂಚಿನ ನಿಜ ತುಂಡ K19 ಬಿಡ್ದು ಪಿದೇದ ಗಾಡಿ ಜಾಸ್ತಿ ಉಂಟು. ಗಟ್ಟದಾಗ್ಲಿ ಬರ ಮೂಲು ತೊಗೊಂದುಲ್ಲೇರು ಪಿಕ್ಚರ್ ತುಲೆ KL14 ಗಾಡಿ ಅಯ್ಯಷ್ಟು ಪೂರ ಗಟ್ಟದ ಗಾಡಿ ಬೈದ. K19 ಮಾತ್ರ ಎತ್ತಿ ಪುಣ್ಣೆಟೆ ಆರಾಮ್ಸೆ ಬಲೆ. ಈ 10:30 ಗಂಟೆ ಓಡೆ ಪೋಪರ ಓಲು ಉಣ್ಪರ ಇಂಕ ಗೊತ್ತಾಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ. ಓ ದೇವರ